ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಮನೆ ಮನೆಗೆ ಕುಡಿಯುವ ನೀರು ಎಷ್ಟು ಮನೆಗಳಿದ್ದಾವೆ ಆ ಎಲ್ಲ ಮನೆಗಳಲ್ಲೂ ಸಾರ್ವಜನಿಕರು ಕುಡಿಯುವಂಥ ನೀರಿನ ಕೊರತೆಯನ್ನು ಎದುರಿಸಬಾರದು ಎನ್ನುವ ಉದ್ದೇಶದಿಂದ ಮಹತ್ವಾಕಾಂಕ್ಷೆಯಿಂದ ಮನೆ ಮನೆಗೆ ಗಂಗೆ ಜಲಜೀವನ್ ಮಿಷನ್ ಒಂದು ಯೋಜನೆ ಅನುಷ್ಠಾನಗೊಳ್ತಾ ಇದೆ. 2025 ಒಳಗೆ ಸಂಪೂರ್ಣ ಎಲ್ಲ ಮನೆಗಳಿಗೂ, ಎಲ್ಲ ಹಳ್ಳಿಗಳಲ್ಲಿರುವಂಥ ಎಲ್ಲ ಮನೆಗಳಿಗೂ ಕುಡಿಯುವ ನೀರು ದೊರಕಬೇಕೆನ್ನುವಂಥದ್ದು. ನಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಉಳ್ಳಾಲ ತಾಲೂಕಿನ ಕಿನ್ಯಾ ಗ್ರಾಮಕ್ಕೆ ಸಂಬಂಧಿಸಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಇದರಡಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಗ್ರಾಮ ಪಂಚಾಯತು ಸೇರಿಕೊಂಡು ಈ ಒಂದು ಯೋಜನೆ ಅನುಷ್ಠಾನಗೊಳ್ಳುತ್ತಾ ಇದೆ. 244.5 ಲಕ್ಷ ರೂಪಾಯಿಗಳ ಈ ಯೋಜನೆ ನಮ್ಮ ಗ್ರಾಮ ಪಂಚಾಯತಿಗಿದೆ. ಈಗಾಗಲೇ ಇದರ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿ ಪ್ರಾರಂಭವಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಶಾಸಕರು ನೀಡಿದ ಸೂಚನೆಯಂತೆ ನಾವಿಲ್ಲಿ ಒಂದು ಸಾಂಕೇತಿಕ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ, ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನಮ್ಮೊಂದಿಗಿದ್ದಾರೆ, ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ನಮ್ಮೊಂದಿಗಿದ್ದಾರೆ, ಹಾಗೆ ಇತರ ಗ್ರಾಮ ಪಂಚಾಯತ್ ಸದಸ್ಯರುಗಳು ನಮ್ಮೊಂದಿಗಿದ್ದಾರೆ, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಹಾಗೆ ಕಾಂಟ್ರಾಕ್ಟ್ ಗುತ್ತಿಗೆದಾರರಾದಂಥ ನಾಸೀರ್ ಅವರು ನಮ್ಮೊಂದಿಗಿದ್ದಾರೆ. ಮಾನ್ಯ ಶಾಸಕರು ಅನಿವಾರ್ಯ ಕಾರಣದಿಂದಾಗಿ ಬೆಂಗಳೂರಿಗೆ ಹೋಗಿರುವುದರಿಂದ ಅವರು ಇಲ್ಲಿ ಭಾಗವಹಿಸಲಾಗ್ತಾ ಇಲ್ಲ, ಆದರೆ ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ನಮಗೆ ಸೂಚಿಸಿರುತ್ತಾರೆ. ಅದರಂತೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದೇವೆ. ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ, ನಮಗೆ ತಿಳಿದಿರುವಂತೆ ಮಾನವನಿಗೆ ಹೇಗೆ ಅನ್ನ, ಆಹಾರದ, ಗಾಳಿ ಜೊತೆಗೆ ನೀರು ಸಹ ಅತಿ ಮುಖ್ಯ. ಅದು ಸ್ವಚ್ಛ ಮತ್ತು ಶುದ್ಧ ಇರಬೇಕಾದಂಥ ಪರಿಸ್ಥಿತಿ. ಇವತ್ತಿನ ಕಾಲದಲ್ಲಿ ಅನೇಕ ರೋಗಗಳು ನೀರಿನಿಂದಲೇ ಬರ್ತದೆ ಅಂತ ಹೇಳುವಂಥ ಒಂದು ದಾಖಲೆಗಳು ಇರುವುದರಿಂದ ಶುದ್ಧ ನೀರನ್ನು ಒದಗಿಸಿಕೊಡುವಂಥ ಜವಾಬ್ದಾರಿ ಆಡಳಿತದ್ದಾಗಿರುತ್ತದೆ. ಸೊ ಈ ಆಡಳಿತ ಮಾಡ್ತಾ ಇರುವಂಥ ಗ್ರಾಮ ಪಂಚಾಯತು ಗ್ರಾಮ ಸರ್ಕಾರವಾಗಿರ್ತದೆ. ಗ್ರಾಮ ಪಂಚಾಯತಿಗೆ ಎಲ್ಲ ವ್ಯವಸ್ಥೆಗಳನ್ನು ಸರಿದೂಗಿಸಿ ಇರುವಂಥ ಮೂಲಗಳಿಂದ ತಮಗೆಲ್ಲ ತಿಳಿದಿರುವಂತೆ ಭೂಮಿಯ ಜಲಮಟ್ಟ ಕುಸಿತಾ ಇದೆ, ಇರೋ ಮೂಲಗಳು ಬತ್ತಿ ಹೋಗ್ತಾ ಉಂಟು. ಹೊಸ ಮೂಲಗಳನ್ನು ಕಂಡು ಹಿಡಿದ್ರು 1 ವರ್ಷ 2 ವರ್ಷಗಳ ನಂತರ ಅದು ಬತ್ತಾ ಇದೆ. ಇಂಥ ಸಂದರ್ಭಗಳಲ್ಲಿ ಯಾವುದೇ ತೊಂದರೆ ಉಂಟಾಗದಂತೆ 365 ದಿನವೂ ಪ್ರತಿ ಮನೆಗೆ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ನೀರು ಕೊಡಬೇಕಾ ಆ ಶುದ್ಧ ಸ್ವಚ್ಛ ಜಲವನ್ನು ನೀಡುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ. 2025 ಒಳಗೆ ಇದನ್ನು ಸಂಪೂರ್ಣಗೊಳಿಸಬೇಕು ಅಂತೇಳಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ರಾಷ್ಟ್ರಾದ್ಯಂತ ಇದರ ಕಾರ್ಯಕ್ರಮಗಳು ಎಲ್ಲ ರಾಜ್ಯಗಳಲ್ಲೂ ಆಗ್ತಾ ಉಂಟು. ಸೊ ನಮ್ಮಲ್ಲಿ ಬಹುಶಃ ಉಳ್ಳಾಲ ತಾಲೂಕಿನಲ್ಲಿ 3 ಪಂಚಾಯತ್ನಲ್ಲಿ ಈಗಾಗಲೇ ಟೆಂಡರ್ಗಳಾಗಿವೆ, ಕಾಮಗಾರಿಗಳಿಂದೇನು ಪ್ರಾರಂಭವಾಗ್ತವೆ. ಉಳಿದ ತಾಲೂಕುಗಳಲ್ಲಿ ಭಾಗಗಳಲ್ಲಿ ಈಗಾಗಲೇ ಕೆಲವು ಕಡೆಗಳಲ್ಲಿ ಪ್ರಥಮ ಹಂತದಲ್ಲಿ ಪ್ರಾರಂಭವಾಗಿದೆ. ಇದು ನಮ್ಮದು ನಂತರದ ಹಂತಗಳಲ್ಲಿ ಆಗ್ತಾಯಿದೆ. ಇಲ್ಲಿ ಸುಮಾರು ನಮ್ಮ ಕಿನ್ಯಾ ಗ್ರಾಮ ಪಂಚಾಯತ್ನಲ್ಲಿ 1,000ದಷ್ಟು ಮನೆಗಳಿದ್ದಾವೆ. ಅದರಲ್ಲಿ ಈಗಾಗಲೇ ನಾವು 518 ಮನೆಗಳಿಗೆ ಸಂಪರ್ಕವನ್ನು ನಾವು ಕಲ್ಪಿಸಿರುತ್ತೇವೆ. ಇನ್ನೂ ಸುಮಾರು 500ರಷ್ಟು ಮನೆಗಳು ಬಾಕಿ ಇದೆ. ಆದರೆ ಕೆಲವರಿಗೆ ಸ್ವಂತ ಬಾವಿ ಇದೆ, ಸ್ವಲ್ಪ ಜಮೀನಿದ್ದವರಿಗೆ ತೋಟದಲ್ಲಿ ಬಾವಿ ಇರ್ತದೆ, ಕುಡಿಯೋ ನೀರು ಶುದ್ಧವಾದ ನೀರು ಅವರಿಗೆ ಸಿಗ್ತಾ ಉಂಟು. ಆದರೆ ಸಣ್ಣ 2.5 ಸೆನ್ಸ್ ಅಥವಾ 5 ಸೆನ್ಸ್ನ ಈ ಮನೆಗಳವರಿಗೆ ನೀರನ್ನು ಒದಗಿಸುವಂಥ ಸ್ವಲ್ಪ ಭಾಳಷ್ಟು ಬೇರೆ ಪಂಚಾಯತ್ಗಳಷ್ಟು ಕಷ್ಟ ಇಲ್ಲ ಇಲ್ಲಿ. ಆದ್ರೂ ನಾವು ಕೊನೆಯ ಹಂತದಲ್ಲಿ, ಬೇಸಿಗೆಯ ಕೊನೆಯ ಹಂತದಲ್ಲಿ ನಾವು ಕಷ್ಟವನ್ನು ಅನುಭವಿಸುತ್ತಿದ್ದೇವೆ. 2 ವರ್ಷಗಳ ಹಿಂದೆ ಟ್ಯಾಂಕರ್ನಲ್ಲಿ ಅನಿವಾರ್ಯ ಕಾರಣದಿಂದಾಗಿ ಸುಮಾರು ಟ್ಯಾಂಕರಿನಲ್ಲಿ ನೀರನ್ನು ನಾವು ಕೊಟ್ಟಿದ್ದೇವೆ. ಟ್ಯಾಂಕರ್ನಲ್ಲಿ ಕೊಡುವ ನೀರು ಶುದ್ಧ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆಯೂ ಕೆಲವೊಮ್ಮೆ ನಮಗೆ ಜಿಜ್ಞಾಸೆಗಳು ಬರ್ತವೆ. ಆದ್ದರಿಂದ ಕ್ಲೋಸ್ಡ್ ನಳದ ಮೂಲಕ ಯಾವುದೇ ರೀತಿಯಾದಂಥ ಕಲ್ಮಶಗಳು ಒಳಗಾಗದಂತೆ ಶುದ್ಧ ನೀರನ್ನು ನಳದ ಮೂಲಕ ಪ್ರತಿ ಮನೆಗೆ ನಲ್ಲಿಯನ್ನು ಒದಗಿಸಲಾಗ್ತದೆ. ಮೀಟರ್ ಇರ್ತದೆ. ಆ ಮನೆಗೆ ಎಷ್ಟು, ಈಗ ಒಬ್ಬ ವ್ಯಕ್ತಿಗೆ 55 LG ನೀರು ಕೊಡಬೇಕು ಅಂತ ಇದೆ, 55 ಲೀಟ್ರ್ ಪರ್ ಹೆಡ್. ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 55 ಲೀಟರನ್ನು ಕೊಡುವಂಥ ವ್ಯವಸ್ಥೆ. ಅಂದರೆ ಒಂದು ಮನೆಯಲ್ಲಿ 5 ಜನ ಇದ್ದರೆ 275 ಲೀಟರ್ ಅಂತೇಳಿ. ಇದರಲ್ಲಿ ಯಾಕೆಂದರೆ ನಮ್ಗೆ ಗೊತ್ತಿದೆ, ಇವತ್ತಿನ ದಿನಗಳಲ್ಲಿ ನೀರನ್ನು ನಾವು ಯಥೇಚ್ಛವಾಗಿ ಬಳಸ್ತೇವೆ. ಅತಿಯಾಗಿ ಬಳಸಿದರೆ ಮುಂದೊಂದು ದಿನ ನಾವು ನೀರಿಲ್ಲದ ದಿನಗಳನ್ನು ಕಾಣಬೇಕಾದೀತು. ಅದರ ಬದಲಾಗಿ ಈಗಲೇ ನಾವು ಜಾಗ್ರತೆ ವಹಿಸಬೇಕು. ಈ ಸಂದರ್ಭದಲ್ಲಿ ಈ ಒಂದು ಜಲಜೀವನ್ ಮಿಷನ್ ಮೂಲಕ ಪ್ರತಿ ಒಂದು ಮನೆಗೆ ನಲ್ಲಿಯ ಮೂಲಕ ಯಾರಿಗೆ ಅವಶ್ಯಕತೆ ಇದೆ ಅವರೆಲ್ಲರಿಗೂ ನಳದ ಮೂಲಕ ಸಾಕಷ್ಟು ಕುಡಿಯುವ ನೀರನ್ನು ಒದಗಿಸುವಂಥ ಒಂದು ಯೋಜನೆ, ಬಹಳ ಒಳ್ಳೆಯ ಯೋಜನೆ. ನಮ್ಮ ಹಳ್ಳಿಗಳಲ್ಲಿ ಕೆಲವೊಂದು ಗುಡ್ಡಗಾಡು ಪ್ರದೇಶಗಳಲ್ಲಿರುವ ಗುಡ್ಡದ ಪ್ರದೇಶಗಳಲ್ಲಿರುವ ಮನೆಗಳು, ಎತ್ತರದ ಪ್ರದೇಶಗಳಲ್ಲಿ ಬಾವಿ
ತೋಡಿದರೂ ನೀರು ಸಿಗುವುದಿಲ್ಲ ಅಂಥ ಮನೆಗಳಿಗೆ ಈ ಯೋಜನೆ ಅನುಷ್ಠಾನ ನಮಗೆ ಬಹಳಷ್ಟು ಸಹಕಾರಿಯಾಗಿದೆ. ಈ ಯೋಜನೆ ಅಡಿಯಲ್ಲಿ ನೀರಿನ ಮೂಲಗಳನ್ನು ಸೃಜಿಸಲಾಗ್ತದೆ. ಮೂಲಗಳಿಂದ ಟ್ಯಾಂಕ್ಗಳಿಗೆ, ಜಲಾಗಾರಗಳಿಗೆ ಪೈಪ್ಲೈನ್ ಮೂಲಕ ನೇರವಾಗಿ ನೀರನ್ನು ಕೊಟ್ಟು ಟ್ಯಾಂಕಿನಿಂದ ಸೈಫನ್ ಅಥವಾ ನಾವೇನು ಗುರುತ್ವಾಕರ್ಷಣ ಬಲದ ಮೂಲಕ ಪ್ರತಿಯೊಂದು ಮನೆಗೆ ನೀರನ್ನು ಕೊಡುವಂಥ ವ್ಯವಸ್ಥೆ ಇದೊಂದು ಒಳ್ಳೆಯ ಯೋಜನೆ. ಇದರಿಂದಾಗಿ ಗ್ರಾಮ ಪಂಚಾಯತಿಗೆ ಬಹುಶಃ ಕೆಲವೊಂದು ಈಗ ನೇರವಾಗಿ ಬೋರ್ವೆಲ್ನಿಂದ ಕೊಡುವಾಗ ಎಲೆಕ್ಟ್ರಿಸಿಟಿ ಖರ್ಚು ಜಾಸ್ತಿ ಆಗ್ತದೆ, ಇದು ಒಂದು ಕಡಿತ ಉಂಟಾಗ್ತದೆ. ಇದರ ಒಟ್ಟಿಗೆ ನಮಗೆ ಪೂರಕವಾಗಿ ಬಹುಶಃ ದೇವರ ದಯ ಅಂತ ಹೇಳಬೇಕು, ನಮಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸಹ ಆಗ್ತಾ ಉಂಟು ನಮ್ಮ ಉಳ್ಳಾಲ ಭಾಗಕ್ಕೆ ಸಂಬಂಧಿಸಿ. ಅದರಲ್ಲಿ ನಮ್ಮ ಗ್ರಾಮ ಪಂಚಾಯತನ್ನು ಸಹ ಮಾನ್ಯ ಶಾಸಕರು ಸೇರಿಸಿಕೊಂಡಿದ್ದಾರೆ. ಸೊ ಅದು ಅನುಷ್ಠಾನವಾದರೆ ನಮಗೆ ಮೂಲದ ಕೊರತೆ ಉಂಟಾಗಲಿಕ್ಕಿಲ್ಲ. ಇಲ್ಲಿರುವಂಥ ಸಮಸ್ಯೆ ಅಂದರೆ ಏಕಾಏಕಿ ಎಲ್ಲ ಮನೆಗಳಿಗೆ ಗ್ರಾಮ ಪಂಚಾಯತಿನಿಂದ ಪೈಪ್ ಸಂಪರ್ಕ ನೋಡಲಿಕ್ಕೆ ಕಷ್ಟ ಆಯಿತು. ಬಟ್ ಇದೊಂದು ಯೋಜನೆಯಿಂದಾಗಿ ಎಲ್ಲ ಮನೆಗಳಿಗೆ ಕೊಡುವಂಥ ಅವಕಾಶ ಬಂದಿದೆ. ಮೂಲ ಅದು ಬಂದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿನ ಎಲ್ಲ ಮನೆಗಳಲ್ಲೂ ಕುಡಿಯುವ ನೀರಿನ ಅಭಾವ ತಲೆದೋರಲಿಕ್ಕಿಲ್ಲ ಅಂತ ಆಶಿಸ್ತಾ ಈ ಒಂದು ಯೋಜನೆಯ ಶಿಲಾನ್ಯಾಸ ಮಾಡಬೇಕಿತ್ತು. ಅದರ ಪರವಾಗಿ ಸಾಂಕೇತಿಕವಾಗಿ ಒಂದು ವಿಡಿಯೋವನ್ನು ಚಾಲು ಮಾಡುವ ಮೂಲಕ ಅಧ್ಯಕ್ಷರು ಚಾಲನೆ ಮಾಡಿಕೊಡಬೇಕು ಅಂತೇಳಿ ಕೋರಿಕೊಳ್ತಾ ಇದ್ದಾರೆ. ಅಲ್ಲಿಂದ ಈ 4 ಟ್ಯಾಂಕ್ಗಳಿಗೆ 4 ಎತ್ತರದ 4 ವಾರ್ಡಿಗೆ ಸಂಬಂಧಪಟ್ಟಂತೆ 4 ಕಡೆಗಳಲ್ಲಿದೆ. ಅಲ್ಲಿಗೆ ದೊಡ್ಡ ಟ್ಯಾಂಕ್ ಬರುತ್ತೆ ಮತ್ತು ಅಲ್ಲಿಂದ ಮೈನ್ ಪೈಪ್ ಮೂಲಕ ಮನೆಗಳಿಗೆ ಸಂಪರ್ಕ ನೀಡುವಂಥ ವ್ಯವಸ್ಥೆ. ಸೊ ಒಂದಿಷ್ಟು ಪ್ರಯತ್ನ ಇದರ ಹಿಂದೆ ನಮ್ಮ ಆಡಳಿತ ಮಂಡಳಿಯಲ್ಲಿದೆ. ಈ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಬೇಕು ಅಂತ ಸಿರಾಜುದ್ದೀನ್ ಅವರನ್ನು ಕೋರ್ತೀನಿ. ಜಲಜೀವನ್ ಮಿಷನ್ನ ಇದರ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಪಂಚಾಯತ್ ಅಧಿಕಾರಿಗಳೇ ಹಾಗೂ ಪಂಚಾಯತ್ ಅಧ್ಯಕ್ಷರೇ ಹಾಗೂ ಸದಸ್ಯರು ಹಾಗೂ ಎಲ್ಲ ಅತಿಥಿಗಳೇ, ಇವತ್ತು ನಮ್ಮ ಗ್ರಾಮಕ್ಕೆ ನಾವು ಭಾಗ್ಯವಂತರು ಅಂತ ಹೇಳಬೇಕು. ನಮ್ಮ ಗ್ರಾಮಕ್ಕೆ ಜಲಜೀವನ್ ಮಿಷನ್ ಯೋಜನೆ ಈಗ ತಾನೇ ಟೆಂಡರ್ ಆಗಿದೆ. ಅದರಲ್ಲಿ ನಮ್ಮ ಶಾಸಕರು, ಪಂಚಾಯತ್ ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಪಾತ್ರ ಬಹಳ ಇದೆ. ನಿಮ್ಮೆಲ್ಲರ ಸಹಕಾರದಲ್ಲಿ ನಮ್ಮ ಒಳ್ಳೆಯ ಗುತ್ತಿಗೆದಾರರು ನಮಗೆ ಸಿಕ್ಕಿರುತ್ತಾರೆ. ನಮ್ಮ ನಾಸೀರ್ ಅವರೊಂದು ಕೆಲಸ ಶುರು ಮಾಡಿದರೆ ಮತ್ತು ಫಿನಿಷ್ ಮಾಡಿ ಒಳ್ಳೆಯ ಕ್ವಾಲಿಟಿ, ಒಳ್ಳೆಯ ಕ್ವಾಂಟಿಟಿಯಲ್ಲಿ ಮಾಡಿ ಮುಗಿಸ್ತಾರೆ ಅಂತೇಳಿ ನಮಗೆ ಫುಲ್ ಭರವಸೆ ಇದೆ. ಯಾಕೆಂದರೆ ಮೊದಲು ಸಹ ನಮ್ಮ ಗ್ರಾಮದಲ್ಲಿ 2-3 ಕೆಲಸಗಳು ಮಾಡಿರ್ತಾರೆ. ನಮ್ಮ ಶಾಸಕರು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಆದ ಕಾರಣ ಅವರಿಗೆ ಬರಲಿಕ್ಕಾಗಲಿಲ್ಲ. ಅವರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ, ಈ ಕಾರ್ಯಕ್ರಮ ಅನುಷ್ಠಾನವಾಗಲು ಪಂಚಾಯತ್ ಸದಸ್ಯರು ಮತ್ತು ಈ ಗ್ರಾಮದ ಜನರು ನಮಗೆ ತುಂಬ ಸಹಕಾರ ನೀಡಬೇಕಾಗ್ತದೆ. ಎಲ್ಲ ರೀತಿಯ ಸಹಕಾರ ನಿಮ್ಮನ್ನು ಯಾಚಿಸ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತೇನೆ. ಹಾಗೆ ಉಪಸ್ಥಿತರಿರುವ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಗೂ PDO ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ಧನ್ಯವಾದ ಕಾರ್ಯಕ್ರಮ